ಕನ್ನಡ ಇಂಡಸ್ಟ್ರಿ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು. ಹೌದು, ಭಾರತದಲ್ಲಿ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬಾಲಿವುಡ್, ಕಾಲಿವುಡ್, ಟಾಲಿವುಡ್, ಅದ್ರ ನಂತರ ಸ್ಯಾಂಡಲ್ವುಡ್ ಅನ್ನೋ ಕಾಲ ಇತ್ತು. ಆದ್ರೆ ಕೆಜಿಎಫ್ ಸಿನಿಮಾ ಬಂದ್ಮೇಲೆ ಆ ಕೆಟ್ಟ ಮನೋಭಾವನೆ ದೂರ ಆಯ್ತು ಅಂತಾನೆ ಹೇಳ್ಬಹುದು. ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಸಿನಿಮಾ ಇಂಡಸ್ಟ್ರಿನ ತಿರುಗಿ ನೋಡುವಂತೆ ಮಾಡಿದೆ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ 1 and 2. ಇಷ್ಟು ವರ್ಷದಿಂದ ಕನ್ನಡ ಇಂಡಸ್ಟ್ರಿನ ಕಡೆಗಣಿಸಿ ತಮ್ಮದೇ ಪಾರುಪತ್ಯ ಸಾಧಿಸಿ ಇರೋರೆಲ್ಲರನ್ನೂ ಒಂದೇ ಸಲಕ್ಕೆ ಮೂಲೆ ಗುಂಪು ಮಾಡಿದ ಕೀರ್ತಿ ಯಶ್ ಹಾಗೂ ಪ್ರಶಾಂತ್ ನೀಲ್ಗೆ ಸಲ್ಲುತ್ತೆ. ಕೆಜಿಎಫ್ ಸಿನಿಮಾದ ಹವಾ ಯಾವ ರೇಂಜ್ಗೆ ಇದೆ ಅಂದ್ರೆ, ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಬಾಹುಬಲಿ ನಿರ್ದೇಶಕ ರಾಜಮೌಳಿಗೆ ಟಾಮ್ ಕೊಡುವಷ್ಟು ಬೆಳೆದು ಬಿಟ್ಟಿದೆ. ಕಳೆದ 2 ವರ್ಷದ ಹಿಂದಿನವರೆಗೂ ಬಾಲಿವುಡ್ ಮಾತ್ರವಲ್ಲದೆ ದಕ್ಷಿಣ ಚಿತ್ರರಂಗವು ಕನ್ನಡ ಇಂಡಸ್ಟ್ರಿಯನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಆದರೆ ಈಗ ಕನ್ನಡ ಇಂಡಸ್ಟ್ರಿಯನ್ನ ವಿಶ್ವದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ ನಟ ಯಶ್ ಹಾಗೂ ಪ್ರಶಾಂತ್ ನೀಲ್ಗೆ ಬಿಗ್ ಸೆಲ್ಯೂಟ್ ಎಂದು ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿದ್ದಾರೆ. ಬಾಹುಬಲಿ 3 ಸಿನಿಮಾ ಟ್ರೇಲರ್ 11 ಕೋಟಿ ವೀಕ್ಷಣೆ ಮಾಡಲು 3 ವರ್ಷ ತೆಗೆದುಕೊಂಡರೆ, RRR ಸಿನಿಮಾ ಟೀಸರ್ 3.8 ಕೋಟಿ ವೀಕ್ಷಣೆ ಕಾಣಲು 3 ತಿಂಗಳು ಬೇಕಾಯಿತು. ಆದರೆ ಕೆಜಿಎಫ್ ಚಾಪ್ಟರ್ 2 ಟೀಸರ್ ಕೇವಲ 3 ದಿನದಲ್ಲಿ 14 ಕೋಟಿ ವೀಕ್ಷಣೆಯನ್ನ ಕಂಡಿದೆ. ಕೆಜಿಎಫ್ ಚಾಪ್ಟರ್ 1 ರಿಲೀಸ್ನ ಪ್ರಮೋಷನ್ ಸಮಯದಲ್ಲಿ ಮಾತನಾಡಿದ್ದ ನಟ ಯಶ್, ನಮ್ಮ ಸಿನಿಮಾ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಭಾರತದ ಯಾವುದೇ ಸಿನಿಮಾಗಳ ಜೊತೆ ಫೈಟ್ ಮಾಡೋದಲ್ಲ. ನಮ್ಮ ಗುರಿ ಏನಿದ್ರು ಹಾಲಿವುಡ್ ಚಿತ್ರಗಳನ್ನ ಮೀರಿಸಬೇಕು ಎಂದು ಹೇಳಿದ್ರು. ಬಹುಶಃ ಇಂದು ಅವರ ಮಾತಿನಂತೆ ಭಾರತದ ಎಲ್ಲಾ ಸಿನಿಮಾಗಳ ದಾಖಲೆಯನ್ನ ಕೆಜಿಎಫ್ ಚಾಪ್ಟರ್ 2 ಹಿಂದಿಕ್ಕಿದ್ದಲ್ಲದೆ ಹಾಲಿವುಡ್ ಸಿನಿಮಾಗಳ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದೆ.